ಬಿಇಎಂ ಅನುದಾನಿತ ಪದವಿ ಪೂರ್ವ ಕಾಲೇಜ್ ಮಂಗಳೂರು ಬಿಇಎಂ ಅನುದಾನಿತ ಪ್ರೌಢಶಾಲೆ ಮಂಗಳೂರು ವಿದ್ಯಾರ್ಥಿ ಸಂಘ ಉದ್ಘಾಟನಾ ಸಮಾರಂಭ ಬಿಇಎಂ ಶಾಲೆಯಲ್ಲಿ ನಡೆಯಿತು. ಉದ್ಘಾಟನೆಯ ಬಳಿಕ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಿಗೆ ಹೂ ನೀಡಿ ಶುಭ ಕೋರಲಾಯಿತು. ಈ ಸಂದರ್ಭ ವೇದವ್ಯಾಸ್ ಕಾಮತ್, ಕಾಸರಗೋಡು ಚಿನ್ನ, ಪ್ರಕಾಶ್ ವಿಜಯಕುಮಾರ್ ಉಪಸ್ಥಿತರಿದ್ದರು. ಇವತ್ತು ಈ ಶಾಲೆ ಮತ್ತು ಕಾಲೇಜಿನ ವಿದ್ಯಾರ್ಥಿ ಸಂಘದ ಉದ್ಘಾಟನೆಗೊಂಡಿದೆ. ಈ ವಿದ್ಯಾರ್ಥಿ ಸಂಘ ಅಂತೇಳಿದರೆ ಏನು? ಈಗಾಗಲೇ ಅವರು ಪ್ರಮಾಣ ವಚನವನ್ನು ಬೋಧನೆ ಮಾಡಿದರು. ಮೇಲೆ ಕೂತಂಥ ಎಲ್ಲ ವಿದ್ಯಾರ್ಥಿಗಳೊಮ್ಮೆ ಗಮನಿಸಬೇಕು. ಪ್ರಮಾಣ ವಚನವನ್ನು ಬೋಧನೆ ಮಾಡಿಕೊಂಡು ನಾವು ಕೈ ಎತ್ತಿ ಪ್ರಮಾಣಪೂರ್ವಕವಾಗಿ ನಾವು ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಶಾಲಾ ಆಡಳಿತ ಮಂಡಳಿ, ಮುಖ್ಯೋಪಾಧ್ಯಾಯರು, ಅಧ್ಯಾಪಕರೊಂದಿಗೆ ಸೇರಿಕೊಂಡು ಈ ಶಾಲೆಯ ಅಭಿವೃದ್ಧಿಗಾಗಿ ನಾವು ದುಡಿತೇವೆ. ಮಾತಾ ಪಿತರನ್ನು ಬಳಲಿಸಿದ ಮಗ ಯಾತ್ರೆಯ ಮಾಡಿದರೇನು ಫಲ ಅಂತ ಪುರಂದರದಾಸರ ಕೀರ್ತನೆಗಳಲ್ಲಿ ಹೇಳ್ತಾರೆ. ತಂದೆ ತಾಯಿಗೆ ಕಷ್ಟ ಕೊಟ್ಟು ನೀವು ಓದಿದ್ರೇನು ಬಿಟ್ರೇನು. ತಂದೆಯವರ ತಾಯಿಯವರು ನಾವೆಲ್ಲ ನಮ್ಮ ಶಾಲೆಗೆ ಹೋಗುವಾಗ ಕಾಸರಗೋಡಿನ ಮಂಗಳೂರಿಗೆ ಬರುವಾಗ ಬೆಳಗಿನ ಜಾವ 5 ಗಂಟೆಗೆ ನಮ್ಮ ತಾಯಿ ಆ ತಾಮ್ರದ ಹಂಡೆಯನ್ನು ನೀರು ಬಿಸಿ ಮಾಡಿ ಸ್ನಾನ ಮಾಡಿ ನಾವು ಅಲ್ಲಿಂದ 2.5 ಕಿಲೋಮೀಟರ್ ರೈಲ್ವೆ ಸ್ಟೇಷನ್ಗೆ ಬಂದು ಅಲ್ಲಿಂದ ಮಂಗಳೂರಿಗೆ ಬಂದು ನಮಗೆ ವಾರಕ್ಕೆ ಕೊಡುವಂಥದ್ದು ತಂದೆ 10 ರೂಪಾಯಿ. ಅನ್ನಪೂರ್ಣ ಹೋಟ್ಲಲ್ಲಿ ಅರ್ಧಕ್ಕೆ ಊಟಕ್ಕೆ 1.5 ರೂಪಾಯಿ ಸಿಗ್ತಿತ್ತು. 5 ದಿನಗಳಿಗೆ ಅದು ಮುಗಿದು ಹೋಗುತ್ತೆ. ಶನಿವಾರ ಅರ್ಧ ದಿನ ಆದ್ದರಿಂದ ಮನೆಗೆ ಹೋಗಿ ಊಟ ಮಾಡಿ ಬೆಳೆದವರು ನಾವು.